ಏಷ್ಯಾ, ಆಫ್ರಿಕಾ ಎಂದು ಅಕ್ಕಿಯು ಲೋಕದ ಅರ್ಧದಷ್ಟು ಜನರ ಮುಖ್ಯ ಆಹಾರವಾಗಿದೆ. ಅತಿ ಹೆಚ್ಚು ಜನರ ಮುಖ್ಯ ಆಹಾರವಾಗಿದೆ. ಮೂಲದಲ್ಲಿ ಜಿಜಾನಿಯಾ ಮೂಲದ ಕಾಡು ತಳಿಗಳು ಇದ್ದವು. ನಮ್ಮ ಪೂರ್ವಜರು ಬಳಸಿದ ಆರಿಸಿದ ಕಾಡು ತಳಿ ಒರೈಜಾ ಮತ್ತು ಈಗಿನ ಅಕ್ಕಿ ಒರೈಜಾ ಸಟಿವಾ ಜಾತಿಯದು. ಅಕ್ಕಿಯ ಹೊರತೌಡು ಅಂಗಿಯು ಕಪ್ಪು, ಕಡುಗೆಂಪಿನವರೆಗೆ ನಾನಾ ಬಣ್ಣದಲ್ಲಿ ಇರುತ್ತದೆ. ನಮ್ಮ ಅರಿಸಿಯು ಇಟಲಿ ದಾಟಿ ಅರುಸ ಆಗಿ ರೈಸ್ ನುಡಿ ಬಂದಿದೆ. ಅರಬ್ ವರ್ತಕರು ಯುರೋಪಿಗೆ ಅಕ್ಕಿಯನ್ನು ಪರಿಚಯಿಸಿದವರು. ಭತ್ತ ಕುದಿಸಿ ಬೇಯಿಸಿ ಮಾಡಿದ್ದು ಕುಚ್ಚುಲಕ್ಕಿ. ಅಡುಗೆ ಮಾಡಿದ ಅಕ್ಕಿಯೇ ಅನ್ನ. ಕುಚ್ಚುಲಕ್ಕಿಗೆ ಬಾಯ್ಲ್ಡ್ ರೈಸ್ ಬಳಕೆ ಇರದಿದ್ದರೆ ಅನ್ನವನ್ನೇ ಬಾಯ್ಲ್ಡ್ ರೈಸ್ ಎನ್ನುತ್ತಿದ್ದರು. ಕಡೆಗೆ ಅನ್ನವನ್ನು ಕುಕ್ಡ್ ರೈಸ್ ಎಂದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಪೇರೂರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.